ಜ್ಯೋತಿ ರವಿ ಮೇಡಮ್, ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಇದೆ ಏನಾದರೂ ಅಂದರೆ ಯಾವ ರೀತಿಯ ಒಂದು ಮುಂಜಾಗ್ರತೆ ನೀವು ತಗೊಳ್ಬೋದು? ಯಾಕೆಂದರೆ ಮಕ್ಕಳಿಗೆ ರಜೆ ಸಿಕ್ತು ಅಂತ ಆದಾಗ ನೀವು ಕೂಡ ಡ್ಯೂಟಿ ಹೋಗ್ತೀರ ಅಥವಾ ನಿಮ್ಮ ಯಜಮಾನರು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆ ಥರ ಏನಾದರೂ ಸಮಸ್ಯೆ ಅಂತ ಬಂದಾಗ ಒಂದು ಪರಿಹಾರ ಯಾವ ರೀತಿ ಕಾಣ್ತೀರಿ ಅಂತ ಹೇಳಿ? ಸದ್ಯಕ್ಕೆ ಸರ್ ನನಗೆ ಸಮಸ್ಯೆ ಅಂಥದ್ದೇನಿಲ್ಲ. ಅಂದರೆ ವಿಷಯ ಮನೆಯಲ್ಲಿ ಗಂಡ ದುಡಿಲಿಕ್ಕೆ ಹೋಗೋದ್ರಿಂದ ನಾನು ಹೌಸ್ ವೈಫ್ ಆಗಿ ಇರೋದ್ರಿಂದ, ಅಂದರೆ ಹೌಸ್ ವೈಫ್ ಅಂದರೆ ಮನೆ ಕೆಲಸದೊಟ್ಟಿಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಆಗ ನಮ್ಮ ಮಗುವಿಗೆ ರಜೆ ಸಿಕ್ಕಿತಂದ್ರೆ ನಾವು ಮನೆಯಲ್ಲಿ ಮೊದಲಾದ್ರೆ ಹಿರಿಯರು ಇಟ್ಟಿದ್ರು, ಹಿರಿಯರೊಂದಿಗೆ ಮಗುವನ್ನು ಕೂರಿಸಿ ಬಿಟ್ಟು ಅವರಿಗೆ ಜವಾಬ್ದಾರಿ ಕೊಟ್ಟು ನಾವು ಮುಂದುವರಿಬಹುದಿತ್ತು. ಈಗಿನ ಪರಿಸ್ಥಿತಿ ಹಾಗಿಲ್ಲ. ಆದ್ರೆ ಕೆಲವೊಮ್ಮೆ ಏನ್ ಗೊತ್ತಾ ಸರ್, ಇವರೇ ಜ್ಯೋತಿ ಶೆಟ್ಟಿ ಅವರು ಹೇಳಿದಾಗೆ ಆರ್ಥಿಕ ಪರಿಸ್ಥಿತಿ ಸಮತಟ್ಟವಾಗಿ ಇಲ್ಲದಿದ್ರೆ ನಾವು ಇಬ್ಬರು ದುಡಿಲೇಬೇಕು. ಹಾಗಾಗಿ ಈಗ ಮನೆಯಲ್ಲಿ ಒಬ್ಬ ಗಂಡನೇ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಇದ್ರೆ ಈಗ ನಮ್ಮಂತ ಹೆಂಗಸರು ಮನೆಯಲ್ಲಿ ಕೂತ್ಕೊಂಡು ಮಗುವನ್ನು ನೋಡ್ಬೋದು. ಹಾಗಾಗಿ ಅಂತ ಸಮಸ್ಯೆ ನನಗೆ ಒಂದು ವೇಳೆ ಮೇಡಮ್ ಈಗ ಮನೆಯಲ್ಲಿ ಈಗ ಶಾಲೆಯಲ್ಲಿ ಮಕ್ಕಳಿಗೆ ರಜೆ ಕೊಡ್ತಾರೆ, ಮನೆಯಲ್ಲಿ ಇರ್ತಾರೆ, ಈಗ ಇಂತಿಷ್ಟು ಸಿಲೆಬಸ್ ಅಂತ ಇರ್ತದೆ ಮಕ್ಕಳಿಗೆ. ಹಾಗಾಗಿ ಆ ಸಿಲೆಬಸ್ ಅನ್ನ ಈಗ ನೀವು ಮನೆಯಲ್ಲಿ ಒಂದಿಷ್ಟು ಸಮಯ ಇರುವುದರ ಕಾರಣ ಅದನ್ನು ಕೂಡ ನೀವು ಕಾಂಪನ್ಸೇಟ್ ಮಾಡಿ ಮಕ್ಕಳಿಗೆ ಕಲಿಸುವಂತ ಒಂದು ಅಭ್ಯಾಸವನ್ನ ಮಾಡಬಹುದು ಅನ್ನುವಂಥದ್ದು ನಮ್ಮ ಅನಿಸಿಕೆ. ಅದು ಸಾಧಾರಣ ನಾವು ಪೋಷಕರಾದ ನಮ್ಗೆ ನಮ್ಮ ಮಗುವಿದು ಓದಿಸುವ ಜವಾಬ್ದಾರಿ ಇದ್ದೇ ಇರುತ್ತೆ. ನಾವು ಶಾಲೆಯಲ್ಲಿ ಕೊಟ್ಟ ವರ್ಕ್ ಅನ್ನು ಮತ್ತು ಶಿಕ್ಷಕರು ಏನ್ ಕೊಡ್ತಾರೆ ಆ ವರ್ಕ್ ಅನ್ನು ಬಂದ ತಕ್ಷಣ ನಾವು ನೋಡ್ತೇವೆ. ಈಗ ಕೆಲವರು ಶಿಕ್ಷಕರಿಗೂ ಸಹ ನಿಜವಾಗಿ ಇದು ಒತ್ತಡ, ಯಾಕಂದ್ರೆ ಅವರಿಗೂ ಪೋರ್ಷನ್ ಮುಗಿಸ್ಬೇಕನ್ನೋ ಒತ್ತಡ, ನಮ್ಗೆ ನಮ್ಮ ಮಗು ಕರಿಕ್ಯುಲರ್ ಆಕ್ಟಿವಿಟೀಸ್ ಒಟ್ಟಿಗೆ ಸ್ಟಡೀಸ್ ಅಲ್ಲಿ ಸಹ ಮುಂದೆ ಬರ್ಬೇಕನ್ನೋ ಒತ್ತಡ ನಮ್ಗೆ ಸಹ. ಹಾಗಾಗಿ ನಾವ್ ಏನ್ ಮಾಡ್ತೇವೆ, ನಮ್ಮ ಮಗುವನ್ನು ಪೋಷಕರು ಕಳಿಸ್ತಾರೆ. ಈಗ ಶಿಕ್ಷಕರು ಏನೇನಿದೆ ನೆಕ್ಸ್ಟ್ ಏನ್ ಹೇಳ್ಕೊಡ್ತೇವೆ ಅನ್ನುವ ನೋಟ್ಸ್ ಅನ್ನು ಕಳಿಸ್ತಾರೆ. ಆಗ ನಾವು ಕುತ್ಕೊಂಡು ಮನೆಯಲ್ಲಿ ಇರುವುದರಿಂದ ನಾವು ಕುತ್ಕೊಂಡು ಮಗುವಿಗೆ ಫೋನ್ ಸಹ ಮಕ್ಕಳಿಗೆ ಕೊಡ್ಲಿಕ್ಕಿಲ್ಲ ಈಗಿನ ಪರಿಸ್ಥಿತಿ ಪ್ರಕಾರ. ಹಾಗಾಗಿ ಎದುರಿಗೆ ಕುತ್ಕೊಂಡು ಅಥವಾ ಇಲ್ಲದಿದ್ರೆ ಜೆರಾಕ್ಸ್ ಇದೆ ಪರಿಹಾರ, ಜೆರಾಕ್ಸ್ ಅನ್ನು ಕೊಟ್ಟು ತಂದು ಮಕ್ಕಳಿಗೆ ಕುತ್ಕೊಂಡು ಬರೆಸಿ ರಜೆಯನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕಷ್ಟೇ. ಓಕೆ, ಲಕ್ಷ್ಮೀನಾರಾಯಣ್ ಸರ್ ಎಸ್, ಈಗ ಇರುವಂತ ಟೆಕ್ನಾಲಜಿ ಹೇಗೆ ಅಂದರೆ ಸರ್, ಜ್ಯೋತಿ ಮೇಡಮ್ ಹೇಳಿದಾಗೆ ಮಕ್ಕಳಿಗೆ ಕೊಡುವ ಹಾಗಿಲ್ಲ, ಆದರೆ ಕೊಡದೆ ಬೇರೆ ದಾರಿ ಇಲ್ಲ. ಯಾಕೆಂತ ಹೇಳಿದ್ರೆ ಮೊಬೈಲಲ್ಲಿ ಇವಾಗ ರಜೆ ಅಂತ ಬಂದ ಕೂಡಲೇ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿ ಬಿಡ್ತಾರೆ, ಒಂದು 2-3 ದಿವಸದ ಪೇಜ್ ನಂಬರ್ 20 ಇಂದ ಪೇಜ್ ನಂಬರ್ 23ವರೆಗೆ ಮನೆಯಲ್ಲೇ ಕಳಿಸಿ ನೀವು ಅಂತ ಹೇಳಿ ಮೆಸೇಜ್ ಬರ್ತದೆ. ಹಾಗಾಗಿ ಇಂಥ ಎಲ್ಲ ಕೆಲವು ಒಂದೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರವನ್ನು ಕೊಂಡುಕೊಳ್ಳಬಹುದು ಒಂದನೇ ವಿಷಯ. ಇನ್ನೊಂದು, ಶಿಕ್ಷಕರು ಬಾಕಿ ಇರುವಂತಹ ಸಿಲೆಬಸ್ ಏನಿದೆ ಅದನ್ನು ಅವರು ಹೇಗೆ ಕಂಪ್ಲೀಟ್ ಮಾಡಬಹುದು, ಅವರಿಗಿರುವಂಥ ಟಾರ್ಗೆಟನ್ನು ಅವರು ಹೇಗೆ ಅಚೀವ್ ಮಾಡಬಹುದು ಎನ್ನುವಂಥದ್ದು ಲಕ್ಷ್ಮೀನಾರಾಯಣ್ ಸರ್. ಶಿವಪ್ರಸಾದ್, ಈಗಾಗಲೇ ಏನು ಅತಿಥಿಗಳು ಹೇಳಿದ್ದಾರೆ, ಅದೊಂದು ಬಹಳಷ್ಟು ದೊಡ್ಡ ಸಮಸ್ಯೆ. ಎರಡನೇದಾಗಿ ಇವತ್ತು ನಾನು ಆಗ್ಲೇ ನಿಮ್ಗೆ ಹೇಳಿದೆ, 90ರ ದಶಕದಲ್ಲಿ ಹೇಗೆ ರಜೆ ಇತ್ತು ಅಂತಂದ್ರೆ ಆಯಾಯ ವ್ಯಾಪ್ತಿಯಲ್ಲಿ ರಜೆಯನ್ನ ಕೊಡ್ತಾ ಇದೆ. ಅದನ್ನ ಪ್ರೊಫೆಸರ್ ಕೃಷ್ಣಮೂರ್ತಿ ಸರ್ ಕೂಡ ಹೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹಾಗೆ ಕೊಟ್ಟಾಗ ಇವತ್ತು 80%, ನಾನು ಈಗಲೇ ಹೇಳ್ತೇನೆ, 75% ನಗರ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳು ಪದವಿ ತನಕ ಇದ್ರೆ, ನಮ್ಮ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಏನು ಸರ್ಕಾರಿ ಶಾಲೆಗಳಿದ್ದಾವೆ ಅವುಗಳು ಹೆಚ್ಚಿದ್ದಾವೆ, ಮತ್ತು ಈಗೀಗ ಒಂದು ಖಾಸಗಿ ಶಾಲೆಗಳು ಕೂಡ ಇದ್ದಾವೆ. ಆದ್ರೆ ಈಗಿನ ಸಂದರ್ಭದಲ್ಲಿ ನಾನೇನು ಹೇಳುದಂತಂದ್ರೆ, ಈ ಒಂದು ಸಮಸ್ಯೆಗೆ 60-70% ಸಮಸ್ಯೆಗೆ ಪರಿಹಾರ ಏನಂತಂದ್ರೆ, ನನ್ನ ಅಭಿಪ್ರಾಯದಲ್ಲಿ ಆಯಾಯ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲ ಒಂದು ಡೇಂಜರ್ ಝೋನ್ಗಳಿದ್ದಾವೆ ಅದನ್ನ ಮೊದಲೇ ಗುರುತಿಸ್ಬೇಕು. ಈಗಾಗಲೇ ನಾನು ಏನಂತ ಮೇಡಮ್ ಹೇಳಿದ್ರು, ವಿವಿಧ ಕಡೆ ಕೆರೆ ಇದೆ, ನದಿ ಇದೆ, ನದಿ ಉಕ್ಕಿ ಹರಿತಾ ಇದೆ, ಅಂತ ವ್ಯಾಪ್ತಿಗಳಲ್ಲಿ ಶಾಲೆಗೆ ರಜೆಯನ್ನ ಕೊಟ್ರೆ ಬಾಕಿ ಪ್ರದೇಶದಲ್ಲಿ ಏನು ಸೇಫ್ ಝೋನ್ಗಳಿದ್ದಾವೆ ಅಲ್ಲಿ ಶಾಲೆಯನ್ನ ಮುಂದುವರಿಸ್ಕೊಂಡು, ಆಗ ಏನಾಗ್ತದೆ, ಅಲ್ಲಿಯ ಶಾಲಾ ಮಕ್ಕಳಿಗೂ ಕನಿಷ್ಠ ಅಲ್ಲಿಯ ಒಂದು 50-100 ಶಾಲಾ ಮಕ್ಕಳಿಗೆ ದಿನದ ನಿತ್ಯ ಪಾಠ ಅತ್ಯಂತ ವ್ಯವಸ್ಥಿತವಾಗಿ ಹೋಗ್ತದೆ. ಇನ್ನೊಂದು ಏನಂತಂದ್ರೆ, ತಂದೆ ತಾಯಿಗಳ ಒಂದು ಏನು ಹೆಚ್ಚಿನ ಒಂದು ಒತ್ತಡ ಇದೆ ಅದು ಕಡಿಮೆ ಆಗ್ತದೆ. ಆಯಾ ವ್ಯಾಪ್ತಿಯ ಶಾಲಾ ಶಿಕ್ಷಕರಿಗೆ ಒತ್ತಡ ಕಡಿಮೆ ಆಗ್ತದೆ. ಇವತ್ತು ಶಿವಪ್ರಸಾದ್ ಏನಂತಂದ್ರೆ, ಈ ಒಂದು ಶಾಲೆಯ ಶಿಕ್ಷಕರಿಗೆ ಇವತ್ತು ಕೇವಲ ಪಾಠ ಮಾಡೋದು ಮಾತ್ರ ಅಲ್ಲ, ಇವತ್ತು ಅಂಗನವಾಡಿಯಿಂದ ಹಿಡಿದು ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕರಿಗೆ ಹಲವಾರು ಜವಾಬ್ದಾರಿಗಳನ್ನ ಹಾಕ್ತಾರೆ. ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಅವರಿಗೆ ಏನು ಚುನಾವಣೆ ಬಂದಾಗ ಚುನಾವಣೆಯಿಂದ ಹಾಕ್ತಾರೆ, ಬೇರೆ ಬಂದಾಗ ಜನಗಣತಿಯಿಂದ ಹಾಕ್ತಾರೆ. ಇವತ್ತು ಸಾಧಾರಣ SIR ಸಮಸ್ಯೆಯಿಂದಾಗಿ ಇವತ್ತು ಅಂಗನವಾಡಿ ಶಾಲೆಗಳಿಗೆ ಟೀಚರ್ಗಳು ತೆರಳದೆ 1 ತಿಂಗಳಾಯ್ತು. ಎಲ್ಲಿ ಟೀಚರ್ಗಳಿಂದ ಪಾಪ ಸಣ್ಣ ಮಕ್ಕಳು ಕೇಳುವಂತ ಸ್ಥಿತಿ ಇದೆ. ಒಂದು ಕಡೆ ಮಳೆ,
ಮಕ್ಕಳಿಗೆ ರಜೆ, ಇನ್ನೊಂದ್ ಕಡೆ ಶಾಲಾ ಶಿಕ್ಷಕರು ಹೋಗ್ತಾ ಇಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ ಆ ಒಂದು ಸಣ್ಣ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಏನು ಕಲಿಸ್ಬೇಕು ಅದು ಎಲ್ಲೋ ಒಂದು ಕಡೆ ಮಿಸ್ ಆಗ್ತದೆ ಅನ್ನುವಂತಹ ಭಾವನೆ ಇವತ್ತು ಪೋಷಕರಿಗೆ ಬರ್ತಾ ಇದೆ. ಹಾಗಾಗಿ ನಾವ್ ಏನಂತಂದ್ರೆ ಮಕ್ಕಳ ಸುರಕ್ಷತೆಯೊಂದಿಗೆ ಎಲ್ಲೆಲ್ಲ ಸಾಧ್ಯ ಇದೆ ಅಲ್ಲೇ ತರಗತಿಗಳನ್ನ ನಡೆಸುವ ಮೂಲಕ ಕನಿಷ್ಠ ಆ ಏರಿಯಾದ ಮಕ್ಕಳಿಗಾದ್ರೂ ಒಂದು ಏನು ಶಿಕ್ಷಕರಿಗೆ ಒತ್ತಡ ಇಲ್ಲದಂತ ಒಂದು ಸಂದರ್ಭದಲ್ಲಿ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಒಂದು ಜಿಲ್ಲಾಡಳಿತ ಒಂದು ಮನಸ್ಸು ಮಾಡಬಹುದು. ಅದಕ್ಕೆ ಈಗಾಗಲೇ ಕೃಷ್ಣಮೂರ್ತಿ ಸರ್ ಹೇಳಿದ ಹಾಗೆ ಆಯಾಯ PTA ಅಂದ್ರೆ ಅಲ್ಲಿಯ ಶಾಲಾ ಶಿಕ್ಷಕರು, ರಕ್ಷಕರ ಸಂಘದ ಒಂದು ಮಾಹಿತಿಯನ್ನ ಪಡಿಬಹುದು. ಸ್ಥಳೀಯವಾಗಿ ಏನು ನದಿ ಪಾತ್ರದಲ್ಲಿರುವಂತಹ ಜನರ ಒಂದು ಮಾಹಿತಿಯನ್ನ ಪಡಿಬಹುದು. ಇಂಥ ಒಂದು ಇದನ್ನ ಜಿಲ್ಲಾಡಳಿತ ಒಂದು 2 ತಿಂಗಳ ಮುಂಚೆ ತಗೊಂಡಾಗ ಮಳೆ ಬರ್ತದೋ ಇಲ್ಲವೋ ಎರಡನೇ ಪ್ರಶ್ನೆ. ಈ ಬಾರಿ ನಮ್ಗೆ ಎಲ್ನಿನೋ ಸಮಸ್ಯೆಯಿಂದಾಗಿ ಇವತ್ತು ಕೊನೆ ಹಂತದಲ್ಲಿ ಮಳೆ ಬಂತು. ಹಾಗಾಗಿ ಕೊನೆ ಹಂತದಲ್ಲಿ ಮಳೆ ಬಂದ್ರೂ ಕೂಡ ಇವತ್ತು ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಮಳೆ ಬರ್ಲಿ ಬರದೇ ಇರ್ಲಿ ಮಳೆ ಬರುವ 30 ದಿನಗಳ ಮುಂಚೆ ತಮ್ಮ ಪಟ್ಟಿಯನ್ನ ಸಿದ್ಧಪಡಿಸಿಕೊಳ್ಬೇಕಾಗ್ತದೆ. ಎಲ್ಲೆಲ್ಲ ಈಗಾಗಲೇ ಮೇಡಮ್ ಹೇಳಿದ ಹಾಗೆ ಏನು ಮಳೆ ಬಂದಾಗ್ಲೂ ಕೂಡ ಈ ಚರಂಡಿಯನ್ನ ಏನು ಕೆಲಸವನ್ನ ಮಾಡ್ತಾರೆ, ಯಾವುದೋ ಪೈಪ್ಲೈನ್ಗಾಗಿ ಆಗಿದ್ದಾರೆ, ಈ ಶಾಲಾ ಬಸ್ಸುಗಳು ಹೋಗುವಾಗ ಸಮಸ್ಯೆ ಆಗ್ತದೆ, ಅಲ್ಲೇ ಊತು ಬೀಳ್ತವೆ. ಇಂಥ ಒಂದು ಕನಿಷ್ಠ ಪ್ರಕರಣಗಳನ್ನ ನಾವು ಕಂಡಿದ್ದೇವೆ. ಎರಡನೇದಾಗಿ ಏನು ಮರದ ಗೆಲ್ಲುಗಳು ಬೀಳ್ತಾ ಇದ್ದಾವೆ. ಹಳೆಯ ಮರಗಳನ್ನ ಗುರುತಿಸುವ ಜವಾಬ್ದಾರಿ ಯಾರದು? ಸ್ಥಳೀಯ ಆಡಳಿತ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಅವರದನ್ನ ಗಮನಿಸಬೇಕು ತಾನೆ. ಅದೇ ರೀತಿ ಮೆಸ್ಕಾಂ ಈ ಹಳೆಯ ವಿದ್ಯುತ್ ತಂತಿಗಳನ್ನ ಎಲ್ಲೆಲ್ಲ ಬದಲಾಯಿಸಬೇಕು ಅಲ್ಲಿ ಬದಲಾಯಿಸಬೇಕಾಗ್ತದೆ. ಇಂಥ ಒಂದು ಮುನ್ನೆಚ್ಚರಿಕೆಗಳನ್ನ ಪಡ್ಕೊಂಡಾಗ ಗರಿಷ್ಠ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನ ನಾವು ಸುರಕ್ಷತೆಯನ್ನ ಕಾಪಾಡುವುದರ ಜೊತೆಗೆ ಅವರಿಗೆ ಶಿಕ್ಷಣವನ್ನ ವ್ಯವಸ್ಥಿತವಾಗಿ ಮಾಡಬಹುದಾಗಿದೆ. ಅದರ ಜೊತೆಗೆ ಶಿಕ್ಷಕರಿಗೂ ಕೂಡ ಬೇರೆ ಒಂದು ಸಂದರ್ಭದಲ್ಲಿ ತುರ್ತಾಗಿ ಸರ್ಕಾರ ಏನಾದ್ರೂ ಅವರ ಮೇಲೆ ಜವಾಬ್ದಾರಿಯನ್ನು ಹೊರಿಸಿದಾಗ ಇತ್ತ ಪಾಠ ಪ್ರವಚನ ಆದ್ರೂ ನಮ್ಮಿಂದ ಕನಿಷ್ಠ ಆಗಿದೆ ಅನ್ನತಕ್ಕಂತ ಒಂದು ಅವರಿಗೆ ಒಂದು ಆತ್ಮವಿಶ್ವಾಸ ಇರ್ತದೆ, ನಾವು ಹೋಗ್ಬಹುದು ಅಂತ. ಕೊನೆಯ ಗಳಿಗೆಯಲ್ಲಿ ಅವರಿಗೆ ಸರ್ಕಾರ ಯಾವುದೇ ಒಂದು ಕೆಲಸದ ಒತ್ತಡ ಹಾಕಿದಾಗ ಇತ್ತ ಶಿಕ್ಷಣವೂ ಇಲ್ಲ, ಅತ್ತ ಏನು ಅವರ ಸರ್ಕಾರ ಜವಾಬ್ದಾರಿಯೂ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಏನು ಪೋಷಕರಿಗೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಬರ್ಲಿಕ್ಕೆ ಕಾರಣ ಆಗ್ತದೆ. ಏನಂತಂದ್ರೆ ಒಂದು ಕಡೆ ಶಿಕ್ಷಣವೂ ಇಲ್ಲ, ನಾವು ಶಾಲೆಗೆ ಕಳಿಸ್ತಾ ಇದ್ದೇವೆ, ಬೇರೆ ತುರ್ತು ಸ್ಥಿತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಒಟ್ಟಾರೆ ರಜೆಗಳನ್ನ ದಕ್ಷಿಣ ಕನ್ನಡ ಏನು ಇರ್ಬೋದು, ಕರಾವಳಿ ಇರ್ಬೋದು, ಎಲ್ಲಿಯೇ ಇರ್ಬೋದು, ಒಂದು ಜಿಲ್ಲಾಡಳಿತ ಸ್ಥಳೀಯ BLOಗಳ ಜೊತೆ ಅಲ್ಲಿಯ ಮುಖ್ಯ ಶಿಕ್ಷಕರ ಜೊತೆ ಈ ಹಿಂದೆ ಏನು ಅವರು ಜವಾಬ್ದಾರಿಗಳನ್ನ ಹಂಚಿಕೊಂಡು ಕೆಲಸ ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಮಾಡ್ಬೋದು. ಈಗ ಏನಾಗಿದೆ ಅಂದ್ರೆ ಜಿಲ್ಲಾಡಳಿತ ತಾನು ಬಚಾವ್ ಆಗ್ಬೇಕು, ನನ್ನ ಒಂದು ಜವಾಬ್ದಾರಿಯನ್ನ ಪೋಷಕರಿಗೆ ರಜೆ ಹಾಕಿ ಕೊಟ್ಟು ಬಿಟ್ರೆ ನಂದು ಕೆಲಸ ಮುಗೀತು ಅನ್ನತಕ್ಕಂತ ಏನೋ ಒಂದು ತಪ್ಪಿಸಿಕೊಳ್ಳುವ ಒಂದು ರೀತಿಯಲ್ಲಿ ಅಂತ ಅನಿಸುವಂತದ್ದು ಭಾವನೆ ಎಲ್ಲರಿಗೂ ಸಾಮಾನ್ಯ. ಈಗ ಅಂತ ಮಾತುಗಳು ಪೋಷಕರಿಗೆ ಕೇಳ್ತಾವೆ. ಯಾಕಂದ್ರೆ ನಿಮ್ಗೆ ನಿರಂತರವಾಗಿ ರಜೆ ಕೊಟ್ಟಾಗ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಶಿಕ್ಷಣಕ್ಕೆ ಮಕ್ಕಳ ಮನಸ್ಸು ಕೂಡ ಬದಲಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಮನಸ್ಸು ಕೂಡ ಬದಲಾಗ್ತದೆ. ಅವ್ರು ರೆಗ್ಯುಲರ್ ಆಗಿ ಶಾಲೆಗೆ ಹೋಗ್ತಾ ಇದ್ರೆ ಅವರಿಗೆ ಒಂದು ಕಲಿಯುವ ಹುಮ್ಮಸ್ಸು ನಿತ್ಯ ಇರ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಜಿಲ್ಲಾಧಿಕಾರಿಗಳು ಯಾವಾಗ ರಜೆಯ ನೋಟಿಸ್ ಬಿಡ್ತಾರೆ ಅಂತ ಹೇಳಿ ಈಗಲೇ ಪ್ರಕಾಶ್ ಹೊಸಬೆಟ್ಟ ಅವರು ಹೇಳಿದ್ರು. ಜಿಲ್ಲಾಧಿಕಾರಿಗಳು ಯಾವಾಗ ನೋಟಿಸ್ ಬಿಡ್ತಾರೆ, ರಾತ್ರಿ 8 ಗಂಟೆಗೆ ಬಿಡ್ತಾರೋ 9 ಗಂಟೆಗೆ ಬಿಡ್ತಾರೋ ಅಂತ ಅಪ್ಪಮ್ಮನ ಹತ್ರ ಕೇಳುವ, ವಾಟ್ಸಪ್ ನೋಡುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಆಯಾಯ ವ್ಯಾಪ್ತಿಯಲ್ಲಿ ಎಲ್ಲಿ ಸೇಫರ್ ಝೋನ್ ಇದೆ ಅಲ್ಲಿ ಆದ್ರೂ ಒಂದು ಶಿಕ್ಷಣ ನಡೆಸಲಿಕ್ಕೆ ಸಾಧ್ಯ ಆದ್ರೆ ಒಂದು ರೀತಿಯಲ್ಲಿ ಪೋಷಕರಿಗೆ ಅವರನ್ನ ಹೆಚ್ಚುವರಿ ಟ್ಯೂಷನ್ಗೆ ಕೊನೆಯ ಕ್ಷಣದ ಕಳಿಸುವುದು, ಆ ತಂದೆ ತಾಯಿಯ ಜೊತೆ ಮಕ್ಕಳು ಇರುವುದೇ ಇಲ್ಲ, ರಾತ್ರಿ 8-9 ಗಂಟೆವರೆಗೆ ಟ್ಯೂಷನ್ ಆಗ್ತದೆ ಪರೀಕ್ಷೆ ಬರುವಾಗ. ಎಲ್ಲ ಒಂದು ರೀತಿಯಲ್ಲಿ ಅವರ ಬಾಲ್ಯಕ್ಕೂ ಕೂಡ ಒಂದು ರೀತಿಯಲ್ಲಿ ಏಟಾಗ್ತದೋ ಅನ್ನತಕ್ಕಂತ ಒಂದು ಭಾವನೆ ಏನಿದೆ ಈಗೀಗ ಸಮಾಜದಲ್ಲಿ ಒಂದು ಬರ್ಲಿಕ್ಕೆ ಆರಂಭ ಆಗಿದೆ. ಸರಿ ಸರಿ, ಥ್ಯಾಂಕ್ ಯು ಸರ್. ಎಸ್ ಸರ್ ಪ್ರಕಾಶ್ ಸರ್, ಈಗ ಅವರು ಲಕ್ಷ್ಮೀನಾರಾಯಣ ಸರ್ ಒಂದಿಷ್ಟು ವಿಷಯಗಳನ್ನೆಲ್ಲ ನಮಗೆ ಹೇಳಿದರು. ಈಗ ಅದರ ಜೊತೆಗೆ ಈಗ ನಮಗೆ ಇರುವಂಥ ಒಂದು ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ನಾವು ಇವತ್ತು ಚರ್ಚೆ ಮಾಡುವಂಥ ವಿಷಯ ಇನ್ನೊಂದು ಏನು ಅಂತ ಹೇಳಿದ್ರೆ ಸುರಕ್ಷತೆ ಮತ್ತು ಶಿಕ್ಷಣ. ಇದರಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು? ನಾವು ಒಂದು ನಿಮಿಷ ಸರ್, ಅದಕ್ಕಿಂತ ಮೊದಲು ಎಸ್ ಒಂದು ಕರೆಯಲ್ಲಿ ನಮ್ಮೊಂದಿಗೆ ಸೇರುವವರು ನಮ್ಮ ಆಪದ್ಬಾಂಧವ ಸಂಘಟನೆಯ ಶ್ರೀಯುತ ಉಮೇಶ್ ದೇವಾಡಿಗ ಅವರು ಸೇರ್ಕೊಂಡಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಎಸ್ ಉಮೇಶ್ ದೇವಾಡಿಗ ಸರ್, ಈಗ ನಾವು ಮಾತನಾಡುವಂಥ ವಿಷಯದ ಬಗ್ಗೆ, ಚರ್ಚೆಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಹಾಗಾಗಿ ನಿಮ್ಮ ಅನಿಸಿಕೆಯಲ್ಲಿ ಮತ್ತೆ ನಿಮಗೆ ಇರುವಂಥ ಅನುಭವದಲ್ಲಿ ಈ ಒಂದು ಸಮಸ್ಯೆ ಅಂತ ಇದ್ರೆ ಆ ಸಮಸ್ಯೆಗೆ ಯಾವ ರೀತಿಯ ಪರಿಹಾರವನ್ನು ನಾವು ಕಂಡುಕೊಳ್ಬೋದು? ಒಂದು ಕಡೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಅಂತೂ ನಿಂತು ಹೋಗಬಾರ್ದು, ಇನ್ನೊಂದು ಕಡೆಯಲ್ಲಿ ಮಕ್ಕಳಿಗೆ ಸುರಕ್ಷತೆ ಕೊಡಬೇಕು. ನಿಮ್ಮ ಅಭಿಪ್ರಾಯ ಏನು? ಈಗ ನಮ್ಮ
ಪೋಷಕರಿಗೂ ಹಾಗೂ ನಮ್ಮ ಟಿವಿಯ ಎಲ್ಲಾ ಸಿಬ್ಬಂದಿವರೆಗೂ ನನ್ನ ನಮಸ್ಕಾರಗಳು. ನಮಸ್ತೆ. ಮೊದಲಿಗೆ ಬಹಳ ಒಳ್ಳೆ ವಿಷಯ ನೀವು ಇಟ್ಟಿದ್ದೀರಿ, ಬಹಳ ಸಂತೋಷ ಆಯ್ತು. ಈಗ ಇದನ್ನ ನಮ್ಮ ಪ್ರೊಫೆಸರ್ ಆದ ನಮ್ಮ ಆಪತ್ಬಾಲ್ ಸಂಘದ ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೌದು. ಎರಡನೇದಾಗಿ ನಮ್ಮ ಲಕ್ಷ್ಮೀನಾರಾಯಣ ಸಹ ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಈಗ ನಾನು ಹೇಳೋದಕ್ಕೆ ಗೊತ್ತುಂಟಾ, ಒಂದು ನನ್ನ ಅನುಭವ, ನಾನೊಂದು ಪರಿಸರದಲ್ಲಿ ಒಂದು ಚಾಲಕನಾಗಿ ದುಡಿತಿದ್ದರಿಂದ ನನ್ನೊಂದು ಅನುಭವ. ಹೌದು. ನೋಡಿ, ಈಗ ಕರಾವಳಿ ಸುರತ್ಕಲ್ ಭಾಗದಲ್ಲಿ ತುಂಬಾ ಅಂತ ಏನು ಪ್ರಾಬ್ಲಮ್ ಆಗುವಂತದ್ದು ಏನು ವಿಷಯ ಇಲ್ಲ. ಯಾವುದು ಈ ನದಿ ಆಗ್ಲಿ ನದಿ ದಾಟಿ ಬರುವಂತದ್ದು ಏನು ಯಾವುದಿಲ್ಲ. ಆಯ್ತಾ? ಈ ಭಾಗದಲ್ಲಿ ರಜೆ ಕೊಡುವಾಗ ಅವರು ಸ್ವಲ್ಪ ಆಲೋಚನೆ ಮಾಡಬೇಕು, ಇಲ್ಲಿ ರಜೆ ಅಗತ್ಯ ಉಂಟಾ. ಆದ್ರೆ ಸರ್, ಬೇರೆ ಕಡೆಯಿಂದ ಬರುವಂತ ಮಕ್ಕಳಿಗೆ ರಜೆ ಕೊಟ್ರೆ ಅವರಿಗೆ ಕಷ್ಟ ಆಗುದಿಲ್ವಾ ಅನ್ನುವಂಥದ್ದು. ಅಲ್ಲ, ಆ ಭಾಗದ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ನೋಡ್ಕೊಳ್ಬೇಕು. ಅರ್ಥ ಆಯ್ತಾ? ಒಂದು ಮತ್ತೆ ನೋಡಿ, ಈಗ ಏನಾಗಿದೆ ಅಂದ್ರೆ, ನಾನೀಗ ನನ್ನ ಅನುಭವದಲ್ಲಿ ಹೆಚ್ಚಿನ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ನೋಡುದೇನು ಗೊತ್ತುಂಟಾ, ಒಂದು ಮೊಬೈಲ್. ಬೆಳಿಗ್ಗೆವರೆಗೆ ಕಾಯುವುದಿಲ್ಲ ಸರ್ ಅವರು. ಇಲ್ಲ, ಹಿಂದಿನ ದಿವಸ ರಾತ್ರಿಯೇ ಸ್ಟಾರ್ಟ್ ಮಾಡ್ತಾರೆ. ನಮಗಿಂತ ಜಾಸ್ತಿ ಅವರಿಗೆ ಗೊತ್ತಾಗ್ತದೆ, ಮಳೆ ಬಂದ ಕೂಡಲೇ ಎಲ್ಲ ರಜೆ, ನಾಳೆ ರಜೆ ಅಂತೇಳಿ. ನೋಡಿ, ಮೊದಲೆಲ್ಲ ನೋಡಿ ಚಂಡಮಾರುತ, ಗಂಗಾವತಾರ ಎಲ್ಲ ಬರ್ತಿತ್ತು. ಹೌದು. ನಾವು ಆದ್ರೂ ಶಾಲೆಗೆ ಹೋಗ್ತಿದ್ದೆವು. ಗಂಗಾವತಾರ ಬರ್ಲಿ, ಚಂಡಮಾರುತ ಬರ್ಲಿ, ಏನು ಬರ್ಲಿ, ಶಾಲೆಗೆ ಹೋಗ್ತಿದ್ದೆವು. ಆದ್ರೆ ಈಗ ಯಾಕೆ ಹೀಗೆ ಆಗ್ತಾ ಉಂಟು ನಮ್ಗೆ ಗೊತ್ತಾಗುದಿಲ್ಲ. ನಾನು ನೋಡುವ ಇದರಲ್ಲಿ ಹೆಚ್ಚಿನ ಮಕ್ಕಳು ಇದರಲ್ಲಿ ಈಗ ಒಂದು ಇದೇ ಆಗಿ ಹೋಗಿದ್ದಾರೆ ಅಂತ ಗೊತ್ತು. ಎಲ್ಲ ರಜೆ, ನಾಳೆ ರಜೆ, ನಾಳೆ ರಜೆ, ನಾಳೆ ರಜೆ, ನಾಳೆ ರಜೆ, ನಾಳೆ ಹೇಳುವಾಗ ಈ ಕೆಲಸಕ್ಕೆ ಹೋಗುವ ತಂದೆ ತಾಯಿಗಳು ಮಕ್ಕಳ ಮೇಲೆ ತುಂಬಾ ಏನ್ ಮಾಡ್ತಾರೆ, ಅವರು ಮಗನ ಮನೇಲಿ ಬಿಟ್ಟು ಹೋಗ್ತಾರೆ. ಈಗಿನ ಗೊತ್ತುಂಟು ಪರಿಸ್ಥಿತಿ ಹೇಗೆ ಅಂತ ನಿಮ್ಗೆ, ಅದು ಹೇಳ್ಬೇಕಂತಿಲ್ಲ. ಮೊಬೈಲ್ ಯುಗ ಬಂದ ನಂತರ ಏನಾಗಿದೆ ಗೊತ್ತಿಲ್ಲ. ಆ ಮಕ್ಕಳನ್ನು ಬಿಟ್ಟು ಅವ್ರಿಗೆ ಇನ್ನೊಂದು ಟೆನ್ಷನ್, ಅಲ್ಲಿ ಕೆಲಸ ಮಾಡುದಾ ಬಿಡುದಾ, ಆ ಕಚೇರಿ ಹೋಗಿ ಆ ತಂದೆ ತಾಯಿಗಳ ಟೆನ್ಷನ್. ಅಲ್ಲ, ನನ್ನ ಒಂದು ರಿಕ್ವೆಸ್ಟ್ ಏನ್ ಗೊತ್ತಾ ಸರ್, ದಯವಿಟ್ಟು ರಜೆ ಕೊಡುವಾಗ ಆ ಸಂಬಂಧಪಟ್ಟ ಏರಿಯಾಗಳೇ ನೋಡಿ ಕೊಡ್ಲಿ ಅವರು. ಈಗ ಪುತ್ತೂರು ಓಕೆ, ಸುಳ್ಯ, ಕಡಬ, ಇಲ್ಲಿ ಕೆಲವು ನದಿಗಳನ್ನು ದಾಟಿ ಬರುವ ಇದುಂಟು. ಮತ್ತೆ ಪಾಂಪ್ ಹೇಳ್ತಾರೆ, ಪಾಂಪು. ಹೌದೌದು, ಅಲ್ಲೆಲ್ಲ ಅಪಾಯ ಜಾಸ್ತಿ. ಅಲ್ಲಿ ಅದನ್ನು ದಾಟಿ ಬರುವ ಏರಿಯಾದಲ್ಲಿ ಆ ಸಂಬಂಧಪಟ್ಟ ಯಾರಿದ್ದಾರೆ, ತಹಸೀಲ್ದಾರ್ ಯಾರಿದ್ದಾರೆ ಅಲ್ಲ, ವಿಎನ, ಅವರಿಗೆ ಅದನ್ನು ಕೊಟ್ರೆ ಒಳ್ಳೇದಾಗ್ಬೋದು. ನನಗೆ ಸುರತ್ಕಲ್ ಪರಿಸರದಲ್ಲಿ ಅಂತ ಸಮಸ್ಯೆ ಇಲ್ಲ ಸರ್. ನನ್ನ ಲೆಕ್ಕದಲ್ಲಿ ನಾನು ವಿದ್ಯಾರ್ಥಿ ಶಾಲಾ ಪಕ್ಕದಲ್ಲಿ ನನ್ನ ಮನೆ ಇರುವುದು. ಕಾಟೆಬಲ್ಲ, ಸೂರಿಂಜೆ, ಕೃಷ್ಣಾಪುರ, ಹೊಸಬೆಟ್ಟು, ಕುಲಾಯಿ, ಬೈಕಂಪಾಡಿ, ಪಣಂಬೂರು ಈ ಭಾಗದೆಲ್ಲ ಬರ್ತಾರೆ ಜನಗಳು. ಸರಿ ಸರ್, ನಿಮ್ದು ಸಮಸ್ಯೆ ಇಲ್ಲ. ಹೌದು, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿದ್ರೆ ಸರ್, ಆ ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಎಲ್ಲಿ ಸಮಸ್ಯೆ ಜಾಸ್ತಿ ಇದೆ, ಎಲ್ಲಿ ಮಳೆ ಜಾಸ್ತಿ ಇದೆ, ಅಲ್ಲಿ ರಜೆ ಕೊಡಬೇಕು ಅನ್ನುವಂಥದ್ದು. ನಿಜವಾಗಿ ನಾನು ಹೇಳ್ತೇನೆ ಸರ್, ನೀವು ಕಟ್ ಮಾಡಬೇಡಿ. ನಿಜವಾಗ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ನಾನು ಬರೆದು ಕೊಡ್ತೇನೆ ನಿಮಗೆ. ಈಗಿನ ಮೊಬೈಲ್ ಯುಗದಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಪೋಷಕರಿಗೂ ಟೆನ್ಷನ್. ಹೌದು. ಮತ್ತೆ ಇನ್ನೊಂದು ನಾನು ಹೇಳ್ತೇನೆ, ಇನ್ನೊಂದು ನನ್ನ ಅನಿಸಿಕೆ, ಒಂದು ವೇಳೆ ಹೀಗೆ ಮಾಡ್ಬೋದು. ಎಂತ ಗೊತ್ತುಂಟಾ, ಈಗ ಬೇಸಿಗೆ ಕಾಲದ ರಜೆ ಕೊಡ್ತಾರಲ್ಲ, ಹೌದು, ಅದನ್ನು 1 ತಿಂಗಳು ಕಮ್ಮಿ ಕೊಟ್ಟು ಮಳೆಗಾಲದಲ್ಲಿ ಮಾಡ್ಬೋದಾ? ಹೌದು ಹೌದು, ಕರೆಕ್ಟ್ ಅಲ್ಲ? ಅದನ್ನು ನೀವು ನೋಡಿ, ನಮ್ಮ ಟಿಒ ಮುಖಾಂತರನೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿದ್ರೆ ಅದು ಒಳ್ಳೇದು ಕಾಣ್ತದೆ ನಂಗೆ. ಈಗ ಬೇಸಿಗೆ 2 ತಿಂಗಳು ರಜೆ ಕೊಡೋ ಬದಲು. ಉಮೇಶ್ ಅವರೇ, ಸರ್ ಹೇಳಿ ಸರ್. ಏನಂದ್ರೆ ನೀವು ಹೇಳಿದ ಹಾಗೆ ಒಂದು ಹೊಸ ಫಾರ್ಮೇಟ್ ಮಾಡಬೇಕು ಅಂತ ಶಿಕ್ಷಣ ವ್ಯವಸ್ಥೆ. ಖಂಡಿತ. ಯಾಕಂದ್ರೆ ಹೊಸ ಫಾರ್ಮೇಟ್ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳ ಭವಿಷ್ಯ, ನನ್ನ ಲೆಕ್ಕ ನಾನು ನೋಡೋ ಮಕ್ಕಳಲ್ಲಿ ನಾನು ಬೆಳಿಗ್ಗೆ ನೋಡಿದ್ದೇನೆ, 8 ಗಂಟೆಗೆ ಸೈಕಲ್ ಓಡ್ಕೊಂಡಿದ್ದಾರೆ. ನಿಲ್ಲಿಸಿ ಕೇಳಿದ ಆ ಮಕ್ಕಳನ್ನು, ಇವತ್ತು ರಜೆ ಅಲ್ಲ ಉಮೇಶ್ ಅವರೇ, ರಜೆ ವಿಚಾರ ಅಲ್ಲ. ರಜೆ ಮಳೆ ಬಂದಾಗ ನಾವು ಕೆಲವು ಸಂದರ್ಭಗಳಲ್ಲಿ ಏನು ಹೇಳಿಕ್ಕೆ ಆಗುದಿಲ್ಲ, ಪ್ರಕೃತಿ ವಿಕೋಪ. ಈ ಮಳೆ ಇರುವಂತ ಈ ಮಂಗಳೂರಿನ ಪ್ರದೇಶ ಇರುವ ಕಾರಣ, ಅಂದ್ರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಅದೊಂದು ಹೊಸ ಫಾರ್ಮೇಟ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ಬೇಕು. ರಜೆಗಳು ಯಾವಾಗದಿಂದ ಅಲ್ಲಿವರೆಗೆ ಅದನ್ನು ಹೇಗೆ ಹೊಂದಾಣಿಕೆ ಮಾಡ್ಬೇಕು ಎನ್ನುವಂಥದ್ದು. ಖಂಡಿತ ಇದು ಈ ನಮ್ಮ ಟಿಒ ಮುಖಾಂತರನೇ ಇದೊಂದು ಮುಟ್ಲಿ.
ಸರಿ ಸರಿ ನನಗೊಂದು ಆಸೆ, ನನ್ನ ಆಸೆ ಸರಿ ಸರಿ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಲಿ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರು ಹೇಳುವಂಥ ವಿಶೇಷ ಒಂದಿಷ್ಟು ನಾವು ಯೋಚನೆ ಮಾಡುವ ಹಾಗಿರುವಂಥ, ಯಾಕೆ ಅಂತ ಹೇಳಿದರೆ ಕರಾವಳಿಗೆ ಪ್ರತ್ಯೇಕ ಶೈಕ್ಷಣಿಕ ಕ್ಯಾಲೆಂಡರ್ ಎನ್ನುವಂಥದ್ದು ಬೇಕಾ? ಅಲ್ಲ, ಬೇಕಾಗ್ತದೆ. ಅದು ಇವರು ಪೋಷಕರಿಗೆ ಅದರ ವಿಚಾರ ಹೆಚ್ಚು ಗೊತ್ತಿದೆ, ಯಾಕಂದ್ರೆ ಮಕ್ಕಳ ಜೊತೆಗೆ ಇರುವವರು. ಇಲ್ಲಿ ಒಂದು ಶೈಕ್ಷಣಿಕ ಕ್ಯಾಲೆಂಡರ್ ಅಂತ ಬದಲಾವಣೆಗಳು ಮಾಡುವಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಮಳೆ ಅನ್ನೋದು ವರ್ಷ ಇಡೀ ಇಲ್ಲಿ ಅಂದ್ರೆ 6 ತಿಂಗಳು ಬರ್ತಾ ಇದೆ. ಒಮ್ಮೆ ಬಂದ್ರೆ 6 ತಿಂಗಳು ಬರ್ತಾ ಇತ್ತು. ಈಗಲೂ ಬಂದ್ರೆ 3-4 ತಿಂಗಳು ಬರ್ತದೆ. ಆ ಕ್ಯಾಲೆಂಡರ್ ಅನ್ನು ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ, ಕೃಷ್ಣಮೂರ್ತಿ ಅವರು ಹೇಳಿದಾಗೆ ಮಾತುಕತೆಯನ್ನು ನಡೆಸಿ ಜಿಲ್ಲಾಡಳಿತ ಇರ್ಬೋದು, ಪೋಷಕರು ಇರ್ಬೋದು, ಅಥವಾ ಶಿಕ್ಷಣ ಸಂಸ್ಥೆಗಳ ಜೊತೆಯಾಗಿ ಕೂತ್ಕೊಂಡು, ಅಂದ್ರೆ ಸಮ್ಮರ್ ಹಾಲಿಡೇನೇ ಕೊಡಬೇಕು, ಆಯುಧ ಪೂಜೆ ಸಂದರ್ಭದಲ್ಲಿ 15 ರಜೆನೇ ಕೊಡಬೇಕು, ಕ್ರಿಸ್ಮಸ್ ಸಂದರ್ಭದಲ್ಲಿ 10 ಕೊಡಬೇಕು ಅಂತದನ್ನು ಹೊರತುಪಡಿಸಿ ಅದನ್ನು ಯಾವ ರೀತಿ ನಾವು ಅಂದ್ರೆ ರಜೆ ಬೇಕು, ಹಬ್ಬಗಳಿಗೆ ರಜೆ ಬೇಡ ಅಂತ ನಾವು ಹೇಳೋದಿಲ್ಲ, ಹಬ್ಬಗಳಿಗೆ ರಜೆ ಬೇಕು. ಆದ್ರೆ ಅದನ್ನು ಹೊಸ ಫಾರ್ಮೆಟ್, ಈ ಮಳೆ ಇರುವಂತ ಒಂದು ಲೊಕೇಶನ್ಗಳಲ್ಲಿ ಯಾವ ರೀತಿ ಮಾಡಬೇಕು ಎನ್ನುವಂಥದ್ದು ಚಿಂತನೆ ನಡಿಬೇಕು ಎನ್ನುವಂಥ. ಮೇಡಮ್, ಇವಾಗ ನಿಮ್ಮ ಹತ್ರ ಕೇಳೋದಾದ್ರೆ, ಈಗ ಆವಾಗ ಮಾತಾಡುವಾಗ ಹೇಳಿದ್ರು ಶನಿವಾರ ದಿವಸ ನಾವು 1 ಗಂಟೆ ಶಾಲೆ ಜಾಸ್ತಿ ಮಾಡಬಹುದು, ಮತ್ತು ಈಗ ಬೇಸಿಗೆ ರಜೆಯಲ್ಲೆಲ್ಲ ಆ ರಜೆಯನ್ನು ಕಡಿಮೆ ಮಾಡಿ, ಒಂದು ವೇಳೆಗೆ ನಮ್ಮ ಮಳೆಗಾಲದಲ್ಲಿ ಕೊಡುವಂಥ ರಜೆಗಳೇನಾದರೂ ಜಾಸ್ತಿ ಇತ್ತು ಅಂತ ಹೇಳಿದರೆ ರಜೆ ಜಾಸ್ತಿ ಕೊಡಲೇಬೇಕು ಅಂತ ಆದರೆ ಈ ಬೇಸಿಗೆ ಕಾಲದಲ್ಲಿ ನಾವು ಆ ರಜೆಯನ್ನೆಲ್ಲ ಕಾಂಪನ್ಸೇಟ್ ಮಾಡಿದರೆ ಒಮ್ಮೆಲೆ ಮಕ್ಕಳಿಗೆ ಕಲೀಲಿಕ್ಕೆ ಕಷ್ಟ ಅಂತ ಆಗ್ತದಾ ಅಲ್ಲವಾ ತೊಂದರೆ ಇಲ್ವಾ ಅನ್ನೋದು ನಿಮ್ಮ ಅನಿಸಿಕೆ, ಒಂದು ಅಭಿಪ್ರಾಯ? ಒಂದು ನನ್ನ ಲೆಕ್ಕದಲ್ಲಿ ಶನಿವಾರದ ಮಧ್ಯಾಹ್ನ ನಂತರದ ಶಾಲೆ ಸರಿ, ಓಕೆ, ಬೇರೆ ದಿನದ ಹಾಗೆ ಮಕ್ಕಳು ನಡ್ಕೊಂಡು ಹೋಗ್ತದೆ. ಆದ್ರೆ ಬೇಸಿಗೆ ರಜೆ ಹೇಳಿದ್ರೆ ನೀರಿನ ಅಭಾವ ಉಂಟು. ಮಂಗಳೂರಲ್ಲಿ ಸುರತ್ಕಲಲ್ಲಿ ರಜೆ ಬೇಡ ಹೇಳ್ಬೋದು, ಆದ್ರೆ ಬೇಸಿಗೆಯಲ್ಲಿ ನೀರಿಂದು ತುಂಬಾ ಪ್ರಾಬ್ಲಮ್, ಅದು ಯೋಚನೆ ಮಾಡ್ಬೇಕು. ಹೌದು, ಶಾಲೆಗಳಲ್ಲಿ ನೀರಿರುವುದಿಲ್ಲ. ಮತ್ತೊಂದು, ಮಕ್ಕಳು ಆಟ ಆಡುವುದು ಬೇಸಿಗೆಯಲ್ಲೇ. ನೀವು ಅದು ಎಷ್ಟು ಸೆಕೆ ಇರಲಿ ಎಷ್ಟೇ ಇರಲಿ, ನಾವೀಗ ಮಳೆ ಬಂದ ಕೂಡಲೇ ಮಕ್ಕಳನ್ನ ಹೊರಗೆ ಬಿಡುದಿಲ್ಲ ಆಟ ಆಡಿ ಹೇಳಿ. ಹಾಗಾಗಿ ಬೇಸಿಗೆ ರಜೆ ಅದನ್ನ ಮಳೆಗಾಲದ ರಜೆ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ರಜೆ ಬೇರೆ. ಹಾಗೆ ಎಲ್ಲಿಯಾದ್ರೂ ತಿರುಗಾಡ್ಲಿಕ್ಕೆ ಹೋಗುದು, ಅದನ್ನೆಲ್ಲ ಪೋಷಕರು ಮೊದಲೇ ಒಂದು 6 ತಿಂಗಳು ಮುಂಚೆಯ ಒಂದು 2 ತಿಂಗಳು ಮುಂಚೆಯ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಏಪ್ರಿಲ್ ಇಂದ ರಜೆ, ನಾವು ಇಲ್ಲಿಗೆ ಹೋಗ್ಬೇಕು ಹಾಗೆ.